ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸಿ ಉಗ್ರಗಾಮಿ ಚಟುವಟಿಕೆಗೆ ಬಳಸುವ ಭಯೋತ್ಪಾದಕರ ಷಡ್ಯಂತ್ರದ ವಿರುದ್ಧ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಭಯೋತ್ಪಾದನಾ ಚಟುವಟಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಸಂಘಟನೆ ಮುಖಂಡರಾದ ಗಣರಾಜ್ ಭಟ್ ಮಾತನಾಡಿ, ಭಾರತದ ನೀರನ್ನು ಕುಡಿದು ಇಲ್ಲಿನ ಅನ್ನವನ್ನ ತಿಂದವರು ಇಂದು ದೇಶದ್ರೋಹದ ಕೆಲಸವನ್ನ ಮಾಡುತ್ತಿದ್ದಾರೆ. ಎಸ್ಡಿಪಿ ಸಂಘಟನೆಯ ಹಿಂದೂ ವಿರೋಧಿ ಭಾರತ ವಿರೋಧಿ ಕೃತ್ಯದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಹರೀಶ್ ಕುಮಾರ್, ಅಮಿತ್, ಸತೀಶ್ ಮುಚ್ಚೂರು, ಸಂದೀಪ್ ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡರು. ಈ ಸಂದರ್ಭ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಸಂಘಟನೆಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಪ್ರಜಾಪ್ರಭುತ್ವ ಎಸ್ಡಿಪಿಐಗೆ, ಸಾವರ್ಕರ್ ವಿರೋಧಿ ಎಸ್ಡಿಪಿಐಗೆ, ಪ್ರೇಮ ಭಾಷೆಯಲ್ಲಿ ಬಂಧಿಸಿ ಮತ್ತೆ ಅವರನ್ನೇ ದೇಶ ವಿರೋಧಿ ಕೃತ್ಯಕ್ಕೆ ಹೂಡುವಂತಹ ಒಂದು ಅತಿ ದೊಡ್ಡ ಸಂಚು ಅದು ಲವ್ ಜಿಹಾದ್ ದೇಶದ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ನಮ್ಮ ಕಣ್ಣೆದುರೇ ಇದೆ. ಅದರಲ್ಲಿ ಒಂದು ಅದು ಉಳ್ಳಾಲದಲ್ಲಿ ನಡೆದಂತಹ ಘಟನೆ. ಮಾಜಿ ಶಾಸಕರ ಮೊಮ್ಮಗ ಮಾಡಿದ ಕಾರಣ ಏನೋ ಒಂದು ಬೃಹತ್ ಸುದ್ದಿ ಆಯಿತು. ಅರೆ, ಲಾಟ್ ಪಾಟುಗಳು ಊರೂರು ಕೇರಿಯಲ್ಲಿ ಮಾಡ್ತಾ ಇದ್ದಾವೆ. ಇದೇ ಸಂಚದು, ಇದೇ ಹುನ್ನಾರ. ಅದು ದೇಶವನ್ನು ಒಡೆಯುವ ಕೆಲಸ, ಐಸಿಸ್ ಸಂಘಟನೆಯನ್ನು ಬೆಳೆಸುವ ಕೆಲಸ, ನಮ್ಮ ದೇಶದಲ್ಲಿಯೇ ಬೆಳೆದು ನಮ್ಮ ದೇಶವನ್ನೇ ಕರಗಿಸುವ ಕೆಲಸವನ್ನ ಎಸ್ಡಿಪಿಐ ಪ್ರೇರಿತ ಶಕ್ತಿಗಳು ಮಾಡ್ತಾ ಇದ್ದಾವೆ.